ಎಲ್ರಿಗೂ ನಮಸ್ಕಾರ. ಎದುರುಗಡೆ ಲೈಟ್ ಆನ್ ಮಾಡಿಸ್ಬೋದಾ? ಆಡಿಯನ್ಸ್ ಕಡೆ ಲೈಟ್ ಆನ್ ಮಾಡಿಸ್ಬೋದಾ? ಆಡಿಯನ್ಸ್ ಕಡೆ ಲೈಟ್ ಆನ್ ಮಾಡಿಸ್ಬೋದಾ? ಉದ್ದೇಶ ಇಷ್ಟೇ, ಬಂದಿದ್ದೆ ನಿಮ್ಮನ್ನು ನೋಡೋದಕ್ಕೆ. ನಮ್ಮೇಲೆ ಲೈಟ್ ಹಾಕಿ ನಿಮಗೆ ಗದ್ದಲಲ್ಲಿ ಕುಡಿಸಿದ್ರೆ ನೀವು ಕನ್ನಡ ಇಲ್ಲವಲ್ಲ. ನಮ್ಮ ಜೀವನಕ್ಕೆ ನೀವುಗಳೇ ಕಾರಣ, ಅಂದ್ರೆ ಕನ್ನಡಿಗರೇ ಕಾರಣ. ಇಲ್ಲಿ ಕರ್ನಾಟಕವನ್ನ ಕನ್ನಡವನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಇಷ್ಟು ಜನ ಇರಬಹುದು, ಆದ್ರೆ ನಮ್ಮ ಇಡೀ 6.5-7 ಕೋಟಿ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನೀವು US ಅಲ್ಲಿ, ಅದು ಸಿಯೇಟಲ್ ಅಲ್ಲಿ. ಸೊ ಅದಕ್ಕೆ ತುಂಬಾ ಸಂತೋಷ. ಮನು ಅವರು ನಮ್ಗೆ ಕರೆದು ಇಂಥದೊಂದು ಪ್ರಶಸ್ತಿ ಇದೆ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ನನಗೂ ಗೊತ್ತಿಲ್ಲ ಯಾಕೆ ನನಗೆ ಬೇರೆ ಕಡೆ ಹೋಗಕ್ಕಾಗಿಲ್ಲ, ನಿಮ್ಮಲ್ಲೇ ಬರೋದಕ್ಕಾಯ್ತು ಅಂತ. ತುಂಬಾ ಕೋಇನ್ಸಿಡೆನ್ಸ್ಗಳಾಗಿದ್ದಾರೆ ಜೀವನದಲ್ಲಿ. ಯಾಕೆ ಕಾಂತಾರ ಆಯ್ತು ಅಂತನೂ ಗೊತ್ತಿಲ್ಲ. ಸೊ ಹಾಗೇನೆ ಇದು ಕೂಡ ಅಂತ ಅನ್ಕೊಳ್ತೀನಿ ನಾನು. ಆದ್ರೆ ಇಲ್ಲಿವರೆಗೆ ಪಡೆದಂತ ಎಲ್ಲ ಪ್ರಶಸ್ತಿಗಳಲ್ಲಿ ತುಂಬಾ ಸುಂದರವಾದಂತ ಪ್ರಶಸ್ತಿಯನ್ನ, ಆದ್ರೆ ಅದಕ್ಕಿಂತ ಯಾವತ್ತು ತುಂಬಾ ದೊಡ್ಡ ಪ್ರಶಸ್ತಿ ಅಂತಂದ್ರೆ ಅದು ನೀವುಗಳು, ಅಂದ್ರೆ ಕನ್ನಡಿಗರು. ಚಿತ್ರ ರಿಲೀಸ್ ಆದಾಗಿಂದ ಕೂಡ ನಾನು ಹೇಳ್ತಾನೆ ಬಂದಿದ್ದೀನಿ, ಅಂದ್ರೆ ಇದು ಮೋಸ್ಟ್ಲಿ ಭಾರತ ಚಿತ್ರರಂಗದಲ್ಲಿ ಪ್ರಪ್ರಥಮ ಸೆಲ್ಫ್ ಮೇಡ್ ಪ್ಯಾನ್ ಇಂಡಿಯನ್ ಫಿಲ್ಮ್ ಅನ್ಸುತ್ತೆ ಮೋಸ್ಟ್ಲಿ. ಈ ಸಿನಿಮಾ ಮಾಡ್ಬೇಕಾದ್ರೆ ಫಸ್ಟ್ ಪರ್ಸನ್ ನನಗೆ ಇದನ್ನ ಪ್ಯಾನ್ ಇಂಡಿಯಾ ಮಾಡಿ ಅಂತ ಹೇಳಿದ್ದೆ ಪ್ರಗತಿ. ನಾನು ಅವಾಗ ಹೇಳ್ತಾ ಇದ್ದೆ, ಇಲ್ಲ ನಾವು ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಮಾಡೋಣ ಈ ಸಿನಿಮಾನ, ಕನ್ನಡ ಸಿನಿಮಾ ಹೋಗ್ಬೇಕಿದೆ ಆಚೆಗೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಅಂಡ್ ಈ ಸಿನಿಮಾದ ಸ್ಕೇಲ್ ಏನು ಅಂತ ಗೊತ್ತಿತ್ತು, ಇದು ಎಲ್ಲರೂ ತಲುಪೋದು ಅಂತ ಇಡೀ ನಮ್ಮ ತಂಡದವ್ರು ಎಲ್ಲರೂ ಮಾತಾಡ್ತಾ ಇದ್ರು. ಆದ್ರೆ ನನಗೊಂದು ಆಸೆ ಇತ್ತು, ಏನಂತಂದ್ರೆ ಕನ್ನಡ ಚಿತ್ರರಂಗ ನಮ್ಮ ಕರ್ನಾಟಕಕ್ಕಷ್ಟೇ ರೆಸ್ಟ್ರಿಕ್ಟ್ ಆಗಿತ್ತು. ಅಂಡ್ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಹಿಂದಿ ಸಿನಿಮಾ ಆಗ್ಬೋದು, ತಮಿಳು, ತೆಲುಗು, ಈ ತರ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಅಥವಾ ಸುಮಾರಷ್ಟು ಹಾಲಿವುಡ್ ಫಿಲ್ಮ್ಸ್ಗಳು ಕೂಡ. ಅದನ್ನ ನೋಡಿದಾಗ ದೊಡ್ಡ ಸಿನಿಮಾ ಅಂದ್ರೆ ಇದು, ಅಥವಾ ಅವರ ಕಲ್ಚರ್ನ ಹೇಳುವಂತದ್ದು, ಅಥವಾ ಅವರ ಆಚಾರ ವಿಚಾರಗಳನ್ನ ಹೇಳುವಂತ ಸಿನಿಮಾಗಳು. ಸೊ ಅದನ್ನ ನೋಡಿ ತುಂಬಾ ಇನ್ಸ್ಪೈರ್ ಆಗ್ತಾ ಇದ್ರು, ಸಿನಿಮಾ ಅಂದ್ರೆ ಹೀಗಿರ್ಬೇಕು ಅಂತ. ಸೊ ಹಾಗಾಗಿ ನನಗೆ ತುಂಬಾ ಸ್ಟ್ರಾಂಗ್ ಆಗಿತ್ತು. ಸೊ ನಮ್ಮ ಕಲ್ಚರ್, ನಮ್ಮ ಮಣ್ಣಿನ ಕಥೆಯನ್ನ ಹೇಳುವಂತ, ನಮ್ಮ ಆಚಾರ ವಿಚಾರವನ್ನ ಹೇಳುವಂತ, ನಮ್ಮ ಸಂಸ್ಕೃತಿಯನ್ನ ಹೇಳುವಂತ ಒಂದು ಚಿತ್ರ ಅದು ಕನ್ನಡದಲ್ಲೇ ಹೋಗ್ಬೇಕು ಅಂತ, ಕನ್ನಡದಲ್ಲೇ ರಿಲೀಸ್ ಆಗ್ಬೇಕು ಅಂತ. ಸೊ ನನ್ನ ಆಸೆ ಈಡೇರಿತು. ಬಟ್ ನೀವು ಕನ್ನಡಿಗರು ಅದನ್ನ ಬಿಡ್ಲೇ ಇಲ್ಲ ಅಲ್ಲಿಗೆ. ಸಿನಿಮಾ ರಿಲೀಸ್ ಆಗಿ 1 ವಾರ 10 ದಿವಸಕ್ಕೆ ಎಲ್ಲ ಭಾಷೆಗೆ ನೀವೇ ಡಬ್ ಮಾಡಿಸಿ, ಎಲ್ಲ ಕಡೆಗೆ ನೀವೇ ಪಬ್ಲಿಸಿಟಿ ಮಾಡಿ, ಇಲ್ಲಿವರೆಗೆ ತಂದು ನೀವೇ ಇಲ್ಲ ಇದು ಇನ್ನೊಂದು ಪಾಠ ಮಾಡ್ಬೇಕು ಅಂತ ಕೇಳಿದ್ರಿ. ಸರಿ ಆಯ್ತು ನಾನು ಮಾಡ್ತೀನಿ ಅಂತ ಹೇಳಿ ಶುರು ಮಾಡಿದಂತ ಸಿನಿಮಾ. ಒಂದೇ ಒಂದು ಕಥೆಯಲ್ಲಿ ಟ್ವಿಸ್ಟ್ ಏನಂತಂದ್ರೆ, ನೀವು ನೋಡಿರೋದು ಕಾಂತಾರ ಭಾಗ 2, ಮಾಡ್ತಿರೋದು ಕಾಂತಾರ ಭಾಗ 1. ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ಇಲ್ಲಿ ವಾಷಿಂಗ್ಟನ್ ಸಿಯಾಟಲ್ ಅಲ್ಲಿ 48 ದಿನಗಳು, ಆಲ್ಮೋಸ್ಟ್ 50 ದಿನ ಓಡಿರುವಂತ ಮೊದಲ ಭಾರತದ ಚಿತ್ರ ಅಂತ ಅನ್ಕೊಳ್ತೀನಿ ನಾನು. ಮನೋಹರ್ಗೆ ನೀವೇ ನಾನು ಪರ್ಸನಲ್ ಆಂಗಲ್ ಅಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ಅದ್ರ ಜೊತೆಗೆ ಮನೋಹರ್ ಜೊತೆಗೆ ನಿಮ್ಮ ಇಡೀ ಕನ್ನಡ ಸಹ್ಯಾದ್ರಿ ಕನ್ನಡ ಸಂಘದ ಅಷ್ಟೂ ಜನ ವಾಲಂಟಿಯರ್ಸ್ಗಳಾಗ್ಬೋದು, ಮೆಂಬರ್ಸ್ಗಳಾಗ್ಬೋದು, ಅಂಡ್ ಕನ್ನಡಿಗರ ಅಷ್ಟೂ ಜನರು, ಬೇರೆ ಬೇರೆ ಭಾಷೆಯವರಿಗೆ, ಬೇರೆ ದೇಶದವ್ರಿಗೂ ಕೂಡ ಕಾಂತಾರವನ್ನು ತೋರಿಸಿ ಇಷ್ಟು ದಿನಗಳು ಓಡುತ್ತೆ ಅಂತಂದ್ರೆ, ಇವತ್ತು ಹೇಗಾಗಿದೆ ಅಂದ್ರೆ ಕರ್ನಾಟಕದಲ್ಲೇ ನಮ್ದು 2 ವಾರ 3 ವಾರ ಸಿನಿಮಾ ಓಡೋದು ದೊಡ್ಡ ವಿಷಯ ಆಗಿ ಹೋಗಿದೆ. ಸೊ ನೀವು ದೇಶ ಬಿಟ್ಟು ಜೀವನ ಕಟ್ಕೊಳ್ಳೋದಕ್ಕೆ ಇನ್ನೊಂದು ದೇಶದಲ್ಲಿದ್ದೀರಾ. ಇಂತಹ ಒಂದು ದೇಶದಲ್ಲಿ ಇಷ್ಟು ದೂರದಲ್ಲಿದ್ದು ಕೂಡ ನಿಮಗೆ ಭಾಷೆಯ ಮೇಲೆ, ಕನ್ನಡದ ಮೇಲೆ, ಕನ್ನಡ ಚಿತ್ರಣ ಇದೆ ಅನ್ನೋದನ್ನ ಕಾಂತಾರ ಎಷ್ಟು ದಿನ ಓಡೋದನ್ನ ನೋಡಿ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ನಾನು ಹೇಳ್ತೀನಿ. ಅದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಸೊ ಅದು ತುಂಬಾ ದೊಡ್ಡ ಋಣ. ಸೊ ಆ ಋಣ ತೀರ್ಸೋ ಕೆಲಸ ನಾನು ಒಂದೇ ರೀತಿ ಮಾಡ್ಬೋದು, ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡುವಂತ ಪ್ರಯತ್ನದಲ್ಲೇ ನನ್ನ ಜೀವನ ಮುಂದುವರಿಸಬಹುದು ಅಂತ ನಾನು ಅನ್ಕೊಳ್ತೀನಿ. ಸೊ ನಿನ್ನೆ ಅಷ್ಟೇ ಪ್ರಧಾನಿಗಳು ಬಂದು ಹೋಗಿದ್ದಾರೆ. ನಿಮ್ಮೆಲ್ಲರಿಗೂ ಬೇಕು, ಯಾಕಂತಂದ್ರೆ ಒಂದು ಇಂಡಿಯನ್ ಕೌನ್ಸಿಲೇಟ್ ಇಲ್ಲಿ ಆಗ್ತಾ ಇದೆ. ಅದ್ರ ಜೊತೆಗೆ ಕನ್ನಡದವರಿಗೆ ಸೊ ಬೆಂಗಳೂರಲ್ಲಿ ಒಂದು USA ಕೌನ್ಸಿಲೇಟ್ ಆಗ್ತಿದೆ ಅಂತಂದ್ರೆ ಅದು ಕೇಳೋದಕ್ಕೆ ಬಹಳ ಖುಷಿ ಆಯ್ತು.
ಇಲ್ಲದಿದ್ರೆ ಯಾವತ್ತು ನಾವು ಚೆನ್ನೈ ಹೈದರಾಬಾದ್ ಹೋಗಿ ಎಲ್ಲ ವೀಸಾ ಮಾಡ್ಕೊಂಡು ಬರೋದು, ಈ ಕೆಲಸಗಳಲ್ಲಿ ಒದ್ದಾಟಗಳು ನಡೀತಾ ಇತ್ತು. ಸೊ ಎಲ್ರಿಗೊಂದು ಸಿಹಿ ಸುದ್ದಿ ಅದು. ಸೊ ನನಗೂ ಕೂಡ ಕೇಳಿ ತುಂಬಾ ಖುಷಿ ಆಯ್ತು. ಸೊ ಹಾಗೆ ವಾಷಿಂಗ್ಟನ್ ಸಿಯಾಟಲ್ ಬಂದಾಗ ನಿಮ್ಗೆ ಏನು ವಿಶೇಷ ಅಂತಂದಾಗ, ನಾನು ಸ್ವಲ್ಪ ನಾರ್ಮಲಿ ಪ್ರಗತಿ ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಅದನ್ನ. ನಾನು ನಮ್ದೇ ಒಂದು ಲೋಕಲ್ ಇದರಲ್ಲ ಹೇಳ್ತಾ ಇರ್ತೀನಿ. ನಾನು ಎಲ್ಲೇ ಕರ್ಕೊಂಡು ಹೋದ್ರು ನಮ್ಮ ಊರುಗಳಿಗೆ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ನಮ್ಮ ಊರಲ್ಲಿ ಈ ತರದಲ್ಲಿ ಏನೋ ಕಾಣಿಸ್ತಾ ಇದೆ ಅಂತ ನನಗೆ ಪರ್ಸನಲಿ ಅನ್ಸಿತ್ತು. ನಗ್ತಾ ಇಲ್ಲ, ಹೇಳ್ಬೇಡ ಹಿಂಗೆ ಅಂತ ಅನ್ಕೊಂಡು ನನಗೆ ಚಿಕ್ಕಮಗಳೂರು ಮಂಗಳೂರು ಮಿಕ್ಸ್ ಮಾಡಿ ಒಂದು ಲಾರ್ಜರ್ ಸ್ಕೇಲ್ ತಂದು ನೋಡಿದಾಗ ಆಕ್ಚುಲಿ ಅಷ್ಟೇ ಅನ್ಕೊಂಡೆ. ಕನ್ನಡದವರಂತೂ ಭರಪೂರ್ವವಾಗಿ ಇಷ್ಟು ಜನ ಇದ್ದೀರಾ. ಸೊ ಹಾಗಾಗಿ ಎಲ್ಲೂ ಬಿಟ್ಟು ಅನ್ನೋ ಥರದ್ದು ಫೀಲ್ ಆಗೋದೇ ಇಲ್ಲ. ಐ ಥಿಂಕ್ ನೀವುಗಳು ಇಷ್ಟು ವರ್ಷದಿಂದ ಹಿಂದಿನ ತಲೆಮಾರು ಆಗ್ಬೋದು, ಇಂದಿನ ಪೀಳಿಗೆ ಆಗ್ಬೋದು, ಎಲ್ಲ ಜನರೇಷನ್ ಕನ್ನಡಿಗರು ಇಷ್ಟು ಅದ್ಭುತವಾಗಿ ಒಂದು ದೊಡ್ಡ ಕಮ್ಯುನಿಟಿ ಆಗಿ ಇಲ್ಲಿ ಕಟ್ಕೊಂಡಿದ್ದೀರಾ, ಇಲ್ಲಿ ಬದುಕ್ತಿದ್ದೀರಾ ಅಂತಂದ್ರೆ ಮೋಸ್ಟ್ಲಿ ನಿಮ್ಮ ಈ ಒಂದು ಸಹ್ಯಾದ್ರಿ ಕನ್ನಡ ಸಂಘ ಇರ್ಬೋದು, ಅಥವಾ ನಿಮ್ಮ ಎಲ್ಲರ ಒಂದು ಒಟ್ಟಾರೆ ಬದುಕುವಂತ ಒಂದು ಗುಣ ಇರ್ಬೋದು. ಅದರಿಂದಾಗಿ ಇಲ್ಲಿ ಯಾರಿಗೂ ಕೂಡ ಆ ಬೇಸರ ಆಗೋದಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಮನೋವರ ಫ್ಯಾಮಿಲಿ ಅವರೆಲ್ಲರೂ ಮೀಟ್ ಮಾಡಿದ್ವಿ ನಾವು. ಜೊತೆಗೆ ಇನ್ನೊಂದಷ್ಟು ಜನರು ಯಾರು ನಮ್ಮನ್ನೆಲ್ಲ ಹೋಸ್ಟ್ ಮಾಡೋದು ಎಲ್ಲರೂ. ಸೊ ನಿಮ್ಮ ಬದುಕು ಅಲ್ಲಿ ಕೆಲವರಿಗಿಂತ ಇಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಬದುಕನ್ನೇ ಕಟ್ಕೊಂಡಿದ್ದೀರಾ. ನೋಡಿ ತುಂಬಾ ಖುಷಿ ಆಯ್ತು, ತುಂಬಾ ಇನ್ಸ್ಪೈರಿಂಗ್ ಆಗಿದೆ ಅದು. ಸೊ ಇಷ್ಟು ಹೇಳ್ಬೋದು ನಾನು. ಥ್ಯಾಂಕ್ ಯು. ನಿಮ್ಮೆಲ್ಲರ ವಿಶಸ್ ಹೀಗೆ ಇರಲಿ, ಆಶೀರ್ವಾದ ಹೀಗೆ ಇರಲಿ. ಮನೋರು ಇನ್ನೊಂದು ಕೇಳ್ಕೊಂಡ್ರು, ಅಂದ್ರೆ ನಮ್ಮ ಇಲ್ಲಿನ USA ಕನ್ನಡ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ನೀವು ಬರ್ಬೋದಂತ. ಯಾಕಂತಂದ್ರೆ ಅದನ್ನ ಎರಡೂ ವಿಚಾರಗಳು, ಒಂದು ಈ ಪ್ರಶಸ್ತಿ ಇದಕ್ಕೆ ಎಷ್ಟು ನಾನು ಆಹಾರ ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ಇದನ್ನ ನಾನು ಜವಾಬ್ದಾರಿಗೆ ತಗೊಳ್ಳೋದಕ್ಕೆ ಯಾವತ್ತೂ ಇಷ್ಟಪಡ್ತೀನಿ. ಸೇಮ್ ಟೈಮ್ ಲೈಫಲ್ಲಿ ಒಂದು ಸಿನಿಮಾ ಬರೋದಕ್ಕೆ ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಡಾಕ್ಟರ್ ರಾಜ್ಕುಮಾರ್ ಅವರು, ಅಣ್ಣವರು. ಅವರು ಮೊದಲು ಸಾಂಸ್ಕೃತಿಕ ರಾಯಭಾರಿಯಾಗಿದ್ದಂಥದ್ದು. ಕಾಂತಾರವನ್ನ ದೈವ ನರ್ತಕರಿಗೆ, ಕನ್ನಡಿಗರಿಗೆ ಡೆಡಿಕೇಟ್ ಮಾಡ್ತಾ ಮಾಡ್ತಾ ಯಾವತ್ತೂ ನಾನು ಹೇಳಿದ್ದು ಇನ್ನೊಬ್ಬ ವ್ಯಕ್ತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಸೊ ಅಣ್ಣವರು ಅಪ್ಪು ಸರ್ ಮಾಡ್ಕೊಂಡು ಬಂದಂತ ಕೆಲಸ ತುಂಬಾ ವೇಟ್ ಇರುವಂತದ್ದು, ತುಂಬಾ ಈ ಶೋಲ್ಡರ್ ಕಷ್ಟ ಆಗ್ಬೋದು. ಬಟ್ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಏನು ಅಳಿಲು ಸೇವೆ ಮಾಡಕ್ ಸಾಧ್ಯ ಇದೆ, USA ಕನ್ನಡಿಗರ ಈ ಒಂದು ಎಲ್ಲ ಸಂಘಗಳಾಗ್ಬೋದು, ಇಲ್ಲಿ ನೀವು ಮಾಡುವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು, ನನ್ನ ಕೈಯಿಂದ ಎಷ್ಟೆಷ್ಟು ಮ್ಯಾಕ್ಸಿಮಮ್ ಬಂದು ನಿಮ್ ಜೊತೆಗೆ ಸೇರ್ಕೊಂಡು, ನನ್ನ ಒಬ್ಬರಿಂದ ಸಾಧ್ಯ ಆಗಲ್ಲ. ಸೊ ಇಲ್ಲಿರುವಂತಹ ಎಲ್ಲ ಕನ್ನಡಿಗರ ಜೊತೆಗೆ ಸೇರ್ಕೊಂಡು ಮಾಡೋಂಥ ಕಾರ್ಯದಲ್ಲಿ ನಾನು ಕೂಡ ಭಾಗಿಯಾಗ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಅಷ್ಟೇ. ಸೊ ನಾರ್ಮಲಿ ನಾನೇನೋ ಭಾಷಣಗಳಿಗೆಲ್ಲ ಪ್ರಿಪೇರ್ ಆಗಲ್ಲ, ಇಲ್ಲಿ ಬಂದು ಯಾಕಂದ್ರೆ ಮಾತು ಮನಸ್ಸಿಂದ ಬರ್ಬೇಕು ಅಂತ ಏನೇನು ಬರುತ್ತೆ ಹೇಳ್ತಾ ಹೋಗ್ತೀನಿ ನಾನು. ಸೊ ಅದಕ್ಕೊಂದು ಪ್ರೇಮ ಕೊಡೋದೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಪ್ರತಿ ಸಲ US ಬಂದಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಕರ್ನಾಟಕದಿಂದ ಇಷ್ಟು ದೂರ ಬಂದ್ರು ಕೂಡ ನಿಮ್ಗೆಲ್ರಿಗೂ ಕನ್ನಡದ ಮೇಲಿರೋ ಪ್ರೀತಿ, ಗೌರವ, ಅಭಿಮಾನ, ಹಾಗೂ US ಕನ್ನಡಿಗರು ಎಲ್ಲಾ ಕಡೆನೂ ನೀವೆಲ್ಲರೂ ಕನ್ನಡನ ಉಳಿಸೋದಕ್ಕೆ, ಬೆಳೆಸೋದಕ್ಕೆ ಮಾಡ್ತಿರೋ ಹೋರಾಟ ಅದು ತುಂಬಾ ಖುಷಿ ಅನ್ಸುತ್ತೆ. ಅಂಡ್ ಮನು ಅವ್ರು ಹೇಳ್ತಾ ಇದ್ರು ಕಾಂತಾರದಿಂದ ನಮ್ಗೆಲ್ಲ ತುಂಬಾ ಪ್ರೌಡ್ ಫೀಲ್ ಆಯ್ತು ಅಂತ. ಆಕ್ಚುಲಿ US ಬಂದಾಗ ನಮಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಎಷ್ಟೋ ದಿನ ವಾಪಸ್ ಹೋದ್ಮೇಲೆ ಕೂಡ ನಾವು ಹೇಳ್ತಿರ್ತೀವಿ ಎಷ್ಟು ಜನಕ್ಕೆ ಎಷ್ಟು ಚೆನ್ನಾಗಿ ಕನ್ನಡನ ಗೌರವ, ಎಷ್ಟು ಪ್ರೀತಿ ಇದೆ ಅಂದ್ರೆ ಅದ್ಯಾವ್ದು ತೋರಿಕೆ ಪ್ರೀತಿ ಇಲ್ಲ, ತುಂಬಾ ಒಂದು ಅದು ಆ ಸ್ಪಿರಿಟ್ ಬೇರೆನೇ ಇದೆ. ಅದು ಫೀಲ್ ಆಗತ್ತೆ, ಆ ವೈಬ್ ಫೀಲ್ ಆಗತ್ತೆ. ಪ್ರತಿಯೊಬ್ಬರನ್ನ ಇಲ್ಲಿ ಮೀಟ್ ಮಾಡಿದಾಗ ತುಂಬಾ ಖುಷಿ ಆಗತ್ತೆ, ತುಂಬಾ ಪ್ರೌಡ್ ಫೀಲ್ ಆಗತ್ತೆ. ಹಾಗೇನೆ ರಿಷಬ್ ಅವ್ರನ್ನ ಕಿರಿಕ್ ಪಾರ್ಟಿ ಟೈಮಿಂದ ಇಲ್ಲಿವರೆಗೂ ನೀವೆಲ್ಲರೂ ಕೊಡ್ತಿರೋ ಪ್ರೀತಿ, ಎಷ್ಟೊಂದು ಮೆಸೇಜಸ್ ಬರುತ್ತೆ ಪ್ರತಿ ಸಲ ಎಲ್ಲರೂ ಸಿಕ್ಕಿದಾಗ, ಮಾತಾಡಿದಾಗ, ಹಾಗೂ ಪ್ರತಿ ಸಿನಿಮಾ ನಮ್ದು ರಿಲೀಸ್ ಆದಾಗ ನೀವು ಕೊಡೋ ಪ್ರೀತಿ, ಪ್ರೋತ್ಸಾಹ ಇನ್ನಿಷ್ಟು ಒಳ್ಳೆ ಸಿನಿಮಾಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ರಿಷಬ್ ಹೇಳಿರೋ ಥರ ನೀವೆಲ್ಲರೂ ಇನ್ನೂ ಹೆಚ್ಚು ಪ್ರೌಡ್ ಫೀಲ್ ಮಾಡೋ ಥರ ಕನ್ನಡ ಸಿನಿಮಾಗಳನ್ನು ಮಾಡ್ತೀವಿ. ಆ ಶಕ್ತಿ ದೇವ್ರು ನಮಗೆ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಪ್ರೀತಿ ಇದೇ ಥರ ಕಂಟಿನ್ಯೂ ಆಗಲಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮಲ್ಲಿ ಯಾವತ್ತೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.